ಶಾಂತಾನಿ ಹಲಸಿನಕಾಯಿದು ಶಾಂತಾನಿ ಮಾಡ್ಲಿಕ್ಕೆ ಹಲಸಿನಕಾಯಿ ಬೀಜ ತೊಳೆದು ಇಡ್ತಾ ಇದ್ದೇನೆ. ನಾದೆ ಬಂಗಾರು ಒಯ್ನು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ತೆಗೋ, ಒಂದು ಚಿಕ್ಕ ಬನೆಲೆ ನೋಡಿ, ಅದಕ್ಕೆ ಸ್ವಲ್ಪ ನೀರು, ಆಮೇಲೆ ಶಾಂತಾನಿ ಹಾಕಿ. ಶಾಂತಾನಿ ಅಲ್ಲ, ಈಗ ಶಾಂತಾನಿ ಆಗ್ಲಿಲ್ಲ, ಅದು ಹಲಸಿನ ಬೀಜ ತೊಡಿಬೇಕು. ಹೇಗಂದ್ರೆ ಫಸ್ಟ್ ತೊಳೆದು ಇದನ್ನು ಯಾವಾಗ ಬೇಯಿಸ್ಬೇಕು ಮೇಡಮ್? ನಾಳೆ ಬೇಯಿಸ್ಬೇಕಾ? ಪಸೆ ಎಲ್ಲ ಹೋಗ್ಬೇಕು, ಫುಲ್ ಪಸೆ ಎಲ್ಲ ಹೋಗ್ಬೇಕು, ಆಮೇಲೆ ಬೇಯಿಸ್ಬೇಕಾ? ಹಾಗೆ ಹೀಗೆಲ್ಲ ಇರುತ್ತಲ್ಲ ಅದೆಲ್ಲ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ಇವಾಗ ಪಪ್ಪಾಯಿ ತಿಂತಾ ಇದ್ದೆ, ಹಾಗಾಗಿ ಪಪ್ಪಾಯಿ ಬಗ್ಗೆ ನಿಮಗೂ ಸ್ವಲ್ಪ ಹೇಳಬೇಕನ್ನಿಸ್ತು. ಯಾಕಂದರೆ ನಮ್ಮ ಹಳ್ಳಿ ಕಡೆ ಪಪ್ಪಾಯಿ ತಿಂತಾ ಇರ್ತೀವಿ, ಅದು ಖಾಲಿ ಹೊಟ್ಟೆಗೆ ತಿಂದರೆ ತುಂಬ ಒಳ್ಳೆಯದು. ಡಾಕ್ಟರ್ಸ್ ಹೇಳುವ ಪ್ರಕಾರ ಖಾಲಿ ಹೊಟ್ಟೆಗಿಂತ ನಾವು ಬೆಳಗಿನ ತಿಂಡಿಗೆ ಪಪ್ಪಾಯಿನ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಅಂತಾರೆ. ಪಪ್ಪಾಯಲ್ಲಿ ಈ ವಿಟಮಿನ್ ಎ ಇದೆ, ಹಾಗಾಗಿ ಅದು ದೇಹಕ್ಕೆ ತುಂಬ ಒಳ್ಳೆಯದು, ಹಾಗೆ ನಾರಿನಾಂಶನೂ ಇದೆ ಅಂತೆ. ಹಾಗಾಗಿ ಇದರಿಂದ ಸಕ್ಕರೆ ಕಾಯಿಲೆನೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದಷ್ಟು ಹಣ್ಣುಗಳನ್ನ ಈ ಟೈಮಲ್ಲಿ ತಿಂತಾ ಇರಬೇಕು. ಅಷ್ಟೇ ಅಲ್ಲ, ಮಕ್ಕಳಿಗೂ ಅಷ್ಟೇ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಪಪ್ಪಾಯಿನ ಕೊಟ್ಟರೆ ತುಂಬ ಒಳ್ಳೆಯದು. ಪಪ್ಪಾಯಿ ಹೆಲ್ತಿಗೆ ಅಷ್ಟೇ ಅಲ್ಲ, ಸ್ಕಿನ್ಗೂ ತುಂಬ ಒಳ್ಳೆಯದು. ಆಲ್ಮೋಸ್ಟ್ ನಾವು ಪಪ್ಪಾಯಿನ ತಿಂದಾದ್ಮೇಲೆ ಸಿಪ್ಪೆನ ಬಿಸಾಡ್ತೇವೆ, ಬಟ್ ಸಿಪ್ಪೆನ ಬಿಸಾಡೋದಕ್ಕಿಂತ ಮುಂಚೆ ಅದನ್ನ ಮುಖಕ್ಕೆ ಹಚ್ಕೊಂಡ್ರೆ ಮುಖದಲ್ಲಿ ಸ್ವಲ್ಪ ಗ್ಲೋ ಬರುತ್ತೆ. ಸೊ ನ್ಯಾಚುರಲ್ ಆಗಿ ಮನೆಯಲ್ಲೇ ಏನಾದರೂ ಮುಖಕ್ಕೆ ಹಚ್ಕೊಳ್ತಾ ಇರ್ಬೋದು ನಾವು. ಯಾಕಂದರೆ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಎಲ್ಲನೂ ಇರಲ್ಲ, ಎಲ್ಲರೂ ಕ್ರೀಮು ಅದು ಇದು ಅಂತ ಎಲ್ಲರೂ ತಗೊಳಕ್ಕಾಗಲ್ಲ. ಸೊ ಇದರಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಹಾಗಾಗಿ ಸೊ ಮನೆಯಲ್ಲೇ ನೀವು ಪಪ್ಪಾಯಿ ಏನಾದರೂ ಇದ್ದರೆ ಅದನ್ನ ತಿಂದು ಹೆಲ್ದಿಯಾಗೂ ಇರ್ಬೋದು, ಹಾಗೆ ಮುಖಕ್ಕೆ ಹಚ್ಕೊಂಡು ಸ್ಕಿನ್ನು ಸ್ವಲ್ಪ ಗ್ಲೋ ಮಾಡ್ಕೊಬಹುದು. ಅಷ್ಟೇ ಅಲ್ಲ, ಪಪ್ಪಾಯಿಂದ ನಮ್ಮ ತೂಕ ಕೂಡ ಕಡಿಮೆ ಆಗುತ್ತೆ. ಸೊ ಪಪ್ಪಾಯಿನ ಹೀಟು ಅಂತ ಹೇಳ್ತಾರೆ, ಬಟ್ ಅಷ್ಟೇನು ಹೀಟ್ ಆಗಲ್ಲ. ಇದು ಹೀಟ್ ಒಂದು ವೇಳೆ ಆದರೂ ನೀವು ಸ್ವಲ್ಪ ಮಜ್ಜಿಗೆ ಮೊಸರು ಕುಡಿದ್ರೆ ಅಲ್ಲಿಗೆ ಸರಿ ಆಗುತ್ತೆ. ಬಟ್ ಪಪ್ಪಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀವು ದಿನ ತಿನ್ನುವ ಆಹಾರ ಕ್ರಮದಲ್ಲಿ ಪಪ್ಪಾಯಿನ ಖಂಡಿತ ಬಳಸಿದ್ರಿಂದ ತುಂಬ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ. ಹಾಗೆ ಮಕ್ಕಳಿಗೂ ತುಂಬ ಕೊಡ್ತಾ ಇರಿ. ಹಾಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ, ಇದರಿಂದ ತುಂಬ ಹೆಲ್ತಿ ಆಗಿರ್ಬೋದು ನೀವು. ಹಾಗೆ ನಿನ್ನೆ ಹಲಸಿನಕಾಯಿ ಒಂದೆರಡು ಸಿಕ್ಕಿತ್ತು ನಮ್ಮ ಮರದಲ್ಲಿ. ಸೊ ಅದನ್ನ ಕುಯ್ದಿದ್ವಿ, ಅದನ್ನ ಹಲಸಿನ ಬೀಜ ಎಲ್ಲ ತೊಳೆದಿಟ್ಟಿದ್ದಾಳೆ. ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಮಳೆಗಾಲಕ್ಕೆ ಅಂತ ಶಾಂತಾನಿ ರಜ್ಜು ಬಂದ. ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಎಲ್ಲ ಮಳೆಗಾಲಕ್ಕೆ ಏನಾದರೂ ಮಾಡಿ ಇಡ್ತಾರೆ. ಹಾಗೆ ಇದರಲ್ಲಿ ಶಾಂತಾನಿನೂ ಒಂದು. ನಾನು ಸಣ್ಣೋಳಿದ್ದಾಗ ತಿಂತಾ ಇದ್ದೆ, ಆಮೇಲೆ ಅಷ್ಟೊಂದು ತಿಂತಿರ್ಲಿಲ್ಲ. ಆಮೇಲೆ ಪ್ರಜ್ಜು ಅಮ್ಮ ವರಜಕ್ಕ ಮಾಡ್ತಿದ್ರು, ಅವಾಗ ತಿಂತಾ ಇದ್ದೆ. ಹಾಗೆ ಈ ಸಲ ಹನಿ ನಮ್ಮನೆಯಲ್ಲೂ ಮಾಡೋಣಮ್ಮ ಅಂತ ಹೇಳಿದ್ಲು. ಹಾಗಾಗಿ ಅವಳೆಲ್ಲ ಬೀಜ ಎಲ್ಲ ತೆಗೆದು ತೊಳೆದಿಟ್ಟಿದ್ದಾಳೆ. ಇವಾಗ ಬೇಯಿಸ್ಬೇಕು. ಉಪ್ಪು ಹಾಕಿ ನೀರು ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ಬೆಂದಾದ್ಮೇಲೆ ಇದನ್ನ ಒಂದು 2-3 ದಿನ ತುಂಬ ಬಿಸಿಲಿರಬೇಕು, ಅದಕ್ಕೆ ಒಣಗಿಸ್ಬೇಕು. ಆಮೇಲೆ ಮಳೆಗಾಲದಲ್ಲಿ ಕೂತ್ಕೊಂಡು ಒಂದು ಬ್ಯಾಗ್ ಹಾಕೊಂಡು ಕಟುಮ್ ಕುಟುಂಬ ಅಂತ ಅಗಿತಾ ಬರಬೇಕು. ತುಂಬ ಹೊತ್ತಾಗುತ್ತೆ, ಬಟ್ ತುಂಬಾ ಟೇಸ್ಟ್ ಇರುತ್ತೆ ಇದು. ಹಳ್ಳಿ ಕಡೆ ಎಲ್ಲ ಇದನ್ನ ನೀವು ಆಲ್ಮೋಸ್ಟ್ ನೋಡ್ಬೋದು, ಇದೆಲ್ಲ ಇದ್ದೇ ಇರುತ್ತೆ. ನಮಗೆ ಶಾಂತಾನಿ ಅನ್ನುವಾಗ ನಂಗೊಂದು ನೆನಪಾಯಿತು. ಇವತ್ತು ಆಲ್ಮೋಸ್ಟ್ ಇವಾಗ ವಾಟ್ಸಪ್ಪಲ್ಲಿ ಮೆಸೇಜ್ ಎಲ್ಲ ನೋಡ್ತಾ ಇದ್ದೆ ನಾನು, ತುಂಬ ಜನ ಕಳಿಸಿದ್ರು. ಅದು ತುಂಬಾ ಇಷ್ಟ ಆಯಿತು ನನಗೆ, ಮನಸ್ಸಿಗೆ ತುಂಬ ಒಂಥರ ಎಂತ ಹೇಳಿ ಹಾರ್ಟ್ ಟಚಿಂಗ್ ಮೆಸೇಜ್ ಅಂತಾರಲ್ಲ, ಹಾಗೆ ಹಳೆದೆಲ್ಲ ಒಂದ್ಸಲ ನೆನಪಾಗುತ್ತೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಷ್ಟೇ. ಅಜ್ಜಿ ಮನೆ ಭೇಟಿ, ಅಪರಿಮಿತ ಆಟ ಊಟ, ಮಾವಿನಕಾಯಿ ಹಲಸಿನಕಾಯಿ ಗೇರು ಹಣ್ಣು ಕಲ್ಮಶರಹಿತ, ಮೊಬೈಲ್ಗಳಿಲ್ಲದ ಮಕ್ಕಳ ಸೈನ್ಯ ಮೇ 30ರ ತನಕ, ಹೊಸ ಸಮವಸ್ತ್ರ, ಹೊಸ ಬ್ಯಾಗು, ಹೊಸ ಪುಸ್ತಕಗಳು, ಕಂಪಾಸ್ ಬಾಕ್ಸ್, ಛತ್ರಿ, ರೈನ್ ಕೋಟ್ ಹೊಸದು, ಬ್ಯಾಗಿನಲ್ಲಿ ಸ್ವಲ್ಪ ಶಾಂತಾನಿ, ಕುಕ್ಕುದ ಕೆತ್ತೆ, ಜಿಟಿ ಜಿಟಿ ಮಳೆಗೆ ತೋಡು ದಾಟಿ ಸರಕಾರಿ ಶಾಲೆಗೆ ನಮ್ಮ ಪಯಣ ಜೂನ್ 1ರಂದು. ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಎಲ್ಲ ಸ್ವಲ್ಪ ಅನುಭವಗಳಾಗಿದೆ. ಅವಾಗಲೇ ಒಂಥರ ಚೆನ್ನಾಗಿತ್ತು. ಮಕ್ಕಳ ಲೈಫು ಚೆಂದ ಅಲ್ವಾ, ಏನೂ ಟೆನ್ಷನ್ ಇರಲ್ಲ, ಖುಷಿಯಾಗಿರ್ತಾರೆ. ಅಥವಾ ಅದೇ ಥರ ಇರಬೇಕು. ಅದಕ್ಕೆ ನಾವು ಆದಷ್ಟು ಮಕ್ಕಳ ಥರನೇ ಇರಬೇಕು ಅಂತ ಹೇಳ್ತೀನಿ, ಯಾಕಂದರೆ ನನ್ನ ಅನುಭವ ಇದು. ಯಾಕಂದರೆ ಮಕ್ಕಳಾಗಿದ್ರೆ ಆಲ್ಮೋಸ್ಟ್ ಸ್ವಲ್ಪ ಆದರೂ ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಿರುತ್ತೆ. ಹಾಗಾಗಿ ಓಕೆ, ಇವಾಗ ನಾನು ಇದನ್ನ ಯಾವ ಥರ ಬೇಯಿಸೋದೇನು ಕಷ್ಟ ಅಲ್ಲ. ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು
ಚೆನ್ನಾಗಿ ತೊಳೆದಿಟ್ಟಿದ್ದಾಳೆ ಅನ್ನಿ. ಇದಕ್ಕೆ ಹಾಕೊಂಡು ನೀರು ಹಾಕಿ ಹಾಗೆ ಉಪ್ಪು ಹಾಕಿ ಇದನ್ನ ಬೇಯೋಕಿಟ್ಟರೆ ಆಯಿತು ಅಷ್ಟೇ. ಅದನ್ನ ತಿಂತಾ ಕೂರಕ್ಕೊಂದು ತುಂಬ ಟೇಸ್ಟ್ ಇರುತ್ತೆ. ಖಂಡಿತ ನಿಮ್ಮ ಮನೇಲಿ ಏನಾದರೂ ಹಲಸಿನಕಾಯಿ ಬೀಜ ಇದ್ರೆ ಈ ಥರ ಮಾಡಿ ನೋಡಿ. ಬಟ್ 3 ದಿನ ತುಂಬ ಬಿಸಿಲು ಇರಬೇಕು, ಅದಕ್ಕೆ ಚೆನ್ನಾಗಿ ಒಣಗಿಸ್ಬೇಕು ನೀವು, ಇಲ್ಲಾಂದ್ರೆ ಅಲ್ಲಿ ಒಂಥರ ಸ್ಮೆಲ್ ಬಂದಾಗುತ್ತೆ. ಬಿಸಿಲಿದ್ದಾಗ ಇದನ್ನ ಒಣಗಿಸ್ಬೇಕು. ಇವಾಗ ಹಲಸಿನಕಾಯಿ ಸೀಸನ್ ಅಲ್ವಾ, ಹಲಸಿನಕಾಯಿ ತಿಂಡಿ, ಹಲಸಿನಕಾಯಿ ಗಟ್ಟಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ. ಒಂದೊಂದು ಸೀಸನಲ್ಲಿ ಒಂದೊಂದು ಥರ. ಹಲಸಿನಕಾಯಿ ಸೀಸನಲ್ಲಿ ಹಲಸಿನಕಾಯಿ ಇದೆ ಎಲ್ಲ. ಅದನ್ನ ಬೇಯೋಕ್ಕಿಟ್ಟು ಬಂದೆ. ಇವಾಗ ಬೇಯ್ತಾ ಇರಲಿ. ಮಕ್ಕಳೆಲ್ಲ ಗ್ರೌಂಡಲ್ಲಿ ಆಡ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಬಿಸಿಲಿದೆ, ಒಂದೊಂದ್ಸಲ ಬಿಸಿಲು ಒಂದೊಂದ್ಸಲ ಮೋಡ. ಈ ಕಡೆ ಚುಚ್ಚು ಅಲ್ಲ ಅಲ್ಲಿ ಗೊಬ್ಬರ ಮಲ ಪೋಯ್ ಹೋಗಿ ತಕ್ಕಾಡೆ. ಮಕ್ಕಳೆಲ್ಲ ಒಬ್ರಿಲ್ಲ, ಎಲ್ಲ ಗ್ರೌಂಡಲ್ಲಿ ಇದ್ದಾರೆ. ಗ್ರೌಂಡ್ ಅಂದ್ರೆ ಇಲ್ಲೇ ಗದ್ದೆನಲ್ಲಿ ಯೋಗಿ ತಕ್ಕನ ಮನೆಯಲ್ಲಿ ಇದ್ದಾಳೆ. ಅಲ್ಲಿ ಹೋಗಿ ಬರೋಣ ಬನ್ನಿ. ತಪ್ಪದೆ ಎಂತಾಯ್ತು ಇಂದು ಎಡಿಟ್ ಮಾಡ್ತೀನಿ. ಕಂಡದಡೆ ಆಂಬರ್ಪುಜ ನೆರ್ಪು ಇರ್ತಲ್ಲ. ಯೋಗಿ ತಕ್ಕ ಮನೆಯಲ್ಲಿ ಹೂವಿನ ಗಿಡ ಫುಲ್ ಆಗಿದೆ ನೋಡಿ. ಇದು ನೋಡಿ ತುಂಬಾ ಚೆಂದ ಉಂಟು ಗಿಡ. ಕೃಷ್ಣ ಇಲ್ಲೇ ಇರೋದು, ಯಾವಾಗಲೂ ಬರೋದು ಹೋಗೋದು ಇದೇ ಕೆಲಸ. ಕೃಷ್ಣ ಇವರು ನಾನು ಒಳಗಡೆ ಬರಬಾರ್ದು ಅಂತ ಬಾಗ್ಲು ಹಾಕಿಟ್ಟಿದ್ದಾರೆ. ಬಾಗಿಲು ದಪ್ಪದೆ ಹನಿ ದೆಪ್ಪು ಹನಿ ಸುಚಿತ್ರ ಇಲ್ಲಿಗೆ ಬಂದಿದ್ದಾರೆ. ನಾನು ಬಂದೆಲ್ಲ ಬಾಗ್ಲು ಹಾಕಿದ್ದಾರೆ. ತೆಗ್ಗಿ ಮಾರೈತಿ, ತೆಗ್ಗಿ ನೋಡಿ ಬಾಗ್ಲು ಹಾಕಿದ್ದಾರೆ. ತೆಗಿತಾನೆ ಇಲ್ಲ. ಸುಚಿತ್ರ ಮತ್ತೆ ಹನಿ. ಇದು ಯತೀಶ್ ಕಟ್ಟಿದ್ದು ಮಣ್ಣಲ್ಲಿ ಸಗಣಿ ನೀರು ಹೋಗ್ಲಿಕ್ಕೆ ಸೈಡ್ಗೆ ಕಟ್ಟಿದೆ. ಯೋಗಿ ತಕ್ಕಂದು ಸೌದೆಲ್ಲ ಆಗಿದೆ ಮಳೆಗಾಲಕ್ಕೆ. ನೋಡಿ ಎಷ್ಟು ಚಂದ ಇಟ್ಟಿದ್ದಾರೆ. ಇದು ಯೋಗಿ ತಕ್ಕನವರ ಕೊಟ್ಟಿಗೆ. ಇದು ಬಿಟ್ಟು ಅದು ಲಕ್ಷ್ಮಿ. ಇದು ದೊಡ್ಡದನ ಲಕ್ಷ್ಮಿ. ನನ್ನ ಹೆಸರು ಇಟ್ಟಿದ್ದಾರೆ ಯೋಗಿ ತಕ್ಕ ಲಕ್ಷ್ಮಿ ಅಂತ. ಮತ್ತೆ ಅದು ಬುದ್ಧ, ಸಣ್ಣದು ಬುದ್ಧ ಅಂತೆ. ಕೃಷ್ಣ, ಓ ಕೃಷ್ಣ ಇರೇತು ಸರ್ಕಸ್ ಮನ್ಪರ್ ಇಂಚಿ ಬ ಇರ್ದಾದ ಮನ್ಪುನ್ ಬಾಬಾ, ಇರ್ದಾದ ಅನ್ಪುನ್ ಇರ್ದಾದ ಮನ್ಪುನ್ ಬಾಬಾ ಬಲ್ಲೆ ನಮ್ಮ ಪೂಯ್ ಹಂಚ್ಬಿಡಿ ಬಲ್ಲೆ. ಓಂಟಂಟಿನಡೆ ನೀನು ಯೋಗಿ ತಕ್ಕ ನೀರು ಹಂಚಲೆಪ್ಪನ ಕೃಷ್ಣ. ಯೋಗಿ ತಾಂಟಿ ನಂಚಲೆಪ್ಪ ನೀರು ಆಂಟಿ ಕೊಡು. ತಟ್ಟೆರ ಪುರಿ ಜೀರಿತ ಮಲ್ಲ ಆತನತ್ತ ಮೆಲ್ಲ
ಪರವಾಗಿಲ್ಲ, ತುಂಬ ಜನ ಇರ್ತಾರೆ. ಯೋಗಿತಕ್ಕನ ಮನೆಯಲ್ಲಿ ಬಸಳೆ ನೋಡಿ ಎಷ್ಟು ಚೆಂದಾಗಿದೆ ಬಸಳೆ. ಇದು ಕರಿಯ ಆಗ್ತದೆ ನಡ್ತೇನೆ ಬಸಳೆ, ಕರಿಯ ಹಾಕಿದ್ದು ಬಸಳೆ, ಕರಿಯ ನೆಟ್ಟಿರೋದು ಬಸಳೆ ಗಿಡ. ಓ ಉಲಾಯಿ ಒಡೆ ಬಾಬಾ. ಈರಂಚಿ ಪುಲ ಈರಂಚ ಒಂದು ಇಲ್ಲ. ಓ ಅವಿಲ್ಲ, ನೇರ್ ಕಟ್ಟದಿನ ಇಲ್ಲ ನೇರ್ ಪುರ ಜೀತನಲ್ಲೇ ತಿಷ್ಟು ನಾನು ಇಲ್ಲಿ ಏರ್ನ ಒಂದು ನಿಮಿಷ ಏರ್ನ ಇಲ್ಲ ಅಂದ ಈರ್ನ ಇಲ್ಲಿಜ್ಜ ಉಂಡು ಈರ್ನ ಇಲ್ಲ ಉಂಡು ಮುಕ್ಕಳ ಪುಚ್ಚೆ ಉಂಡು ಪುಚ್ಚೆ ಇಲ್ಲಡೆ ಇದು ಮೊನ್ನೆ ಹೊಸ್ತು ಟ್ಯಾಪ್ ಹಾಕಿದವರು. ಈಗ ಕೃಷ್ಣ ಇಲ್ಲಿಗೆ ಬಂದು ಇದ್ರಲ್ಲೇ ಕೈ ಕಾಲು ತೊಳೆಯುದು. ಈಗ ನಾನು ಕಾಲು ತೊಳಿಬೇಕು. ಹಲಸಿನಗಾಳ ಬೇಯ್ತಾ ಬಂತು. ಬೇಯ್ತಾ ಇರಲಿ, ನಾನೇನು ನೀರೆಲ್ಲ ಬಿಸಿ ಮಾಡಬೇಕು. ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಓಕೆನಾ? ಈಗ ಬೆಂದಿದೆ ಇದು, ಬಿಸಿಲಿಗೆ ಹಾಕುವ. ಹನಿ ದೊಂಬು ಹುಡ್ದಿದ್ದು ಬಲವ ದೊಂಬು ಇಟ್ಟುಂಡು ಐಟದಿಲ್ಲ. ನಮ್ಮ ಲಕ್ಷ್ಮೀ ವೃಂದಾವನ ಅವರು ಇವರು ನೋಡಿ, ನಮ್ಮ ಅಜ್ಜ ಅಲ್ಲ ಮಾವ ಮತ್ತು ಅಜ್ಜರ ಅಜ್ಜರು ಅಜ್ಜರಲ್ಲ ಮಾವ ಕೃಷ್ಣ ಅವ್ರದ್ದು. ಸಂಜೆ ಒಂದ್ಸಲ ವಾಕಿಂಗ್, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಅವರ ಮನೆಯಲ್ಲಿ ಮೇಲೆ ಅದೇ ಮದುವೆ ಆಯ್ತಲ್ಲ, ಅಲ್ಲಿಂದ ಇಲ್ಲಿ ತನಕ ವಾಕಿಂಗ್ ಮಾಡ್ತಾರೆ. ಕೃಷ್ಣ ಯಾವ್ದು ಮಲ್ತೊಂದಿಲ್ಲ. ನಮ್ಮ ದೊಡ್ಡಪ್ಪ ನಡೆ ಬೋಯಾ, ದೊಡ್ಡಪ್ಪ ನಡೆ ಬೋಯ್. ಕೃಷ್ಣ ನೋಡಿ ಇಲ್ಲಿ ಏನ ಚಪ್ಪಲಿ ಪಾಡಂದ, ಚಪ್ಪಲಿ ಪಾಡಂದಲ್ಲ ಅಲ್ಲಿ ಪ್ರಜ್ಜಿಂದ ಅಪ್ಪ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಲ್ಲಿಗೆ ಹೋಗೋಣ ಬನ್ನಿ, ಗುಡ್ಡ ಹತ್ರ. ಅವರು ತರಕಾರಿ ಮಾಡ್ತಾರೆ. ಮತ್ತೆ ಇವಾಗ ನೋಡಿ, ಮತ್ತೆ ಅವರು ಈಗ ಬೇಡ ಅಂತ ಹೇಳ್ತಿದ್ದಾರೆ. ಇದು ಎಲ್ಲ ಕಾಯಿ ಆಗ್ಬೇಕಂತೆ, ಬೆಂಡೆಕಾಯಿ. ಇದು ಪ್ರಜ್ಜುದ ಅಪ್ಪ, ಇಷ್ಟರ್ಪ ಇಂದ್ರ. ಅವ್ರು ನೋಡಿ ತರಕಾರಿ ಮಾಡ್ತಾ ಇದ್ದಾರೆ. ಯಾವ್ದು ಮಾಡ್ತೀನಿ, ಬೆಂಡೆಕಾಯಿ ಪಾಡ್ರನಾ
ಇಂದು ಬೊಕ್ಕ ಬೊಕ್ಕ ಉಂದಿತ್ತೆ ಪಾಡ್ರನ ಮುಲ್ಲಾದ ಮಾಡ್ದಾರ ಇಲ್ಲಿ ಹೀರೆಕಾಯಿ ಇದು ಗಿಡ್ಡ ಬಿತ್ತವಾಡ್ನ ನಾವು ಕಾಯಿ ಬೀಜ ಹಾಕಿದೆ ಈಗ ಸಣ್ಣ ಸಣ್ಣ ಗಿಡ ಆಗಿದೆ ನೋಡಿ ಒಡೆ ಮಿತ್ತು ಪ್ರಜ್ಜು ಇಜ್ಜೆ ಪ್ರಜ್ಜು ಅದೇ ಹಾಂ ಮಿತ್ತ ಒಡ್ಡೆಗೆ ಪೋಪುನು ಒಡೆಗೆ ಪೋಪುನು ಅವಳು ಮಿತ್ತಿಗೆ ಮಿತ್ತು ಪಾರ వచ్చుండు ಅದು ಮಿತ್ತೆ ಪೋಪು ಹೋಯ್ತಾ ಹಾಂ ಅವಳು ಇಜ್ಜೆ ಬಲ ಇಂಚು ಬಲ ಇಂಚು ಬಾ ಓ ಅವು ದೊಡ್ಡಪ್ಪ ಮಲ್ದೀನಿ ಅವಳು ದೊಡ್ಡಪ್ಪ ಮಲ್ತೀನಿ ಅವು ಪೂರ ದೊಡ್ಡಪ್ಪ ಮಲ್ದೀನಿ ಎಲ್ಲಿ ಪವೀಂದ್ರ ಅಣ್ಣನ ಹೆಂಡತಿ ಇಲ್ಲಿ ಬರ್ತಿದ್ದಾರೆ ಒಡ್ಡೆಗೂ ಅದು ಫ್ಯಾನ್ ರಿಪೇರಿ ಮಲ್ಪೆರೆ ವೈದ್ಯರು ಮಾರಯ್ಯ ಪೂಯಿ ಬಲ ಬಲ ಬೊಕ್ಕಪ್ಪ ಬಲ ಫ್ಯಾನ್ ರಿಪೇರಿ ಮಲ್ಪೆರೆ ವೈದ್ಯರು ಮಾಮ ಹಾಂ ದಾದಾ ಹಲೋ ನಾವು ಕೃಷ್ಣನಿಗೆ ಊಟ ಮಾಡಿಸ್ಲಿಕ್ಕೆ ಬಂದೆ ಅದು ರೋಡಿಗೆ ಕೃಷ್ಣ ಕೃಷ್ಣ ಇದ್ದೀವಿ ನೋಡಿ ಮನೆ ಇಲ್ಲೇ ಮೇಲೆ ಕೃಷ್ಣನಿಗೆ ಊಟ ಕೊಡಲಿಕ್ಕೆ ಅವನು ಊಟನೇ ಮಾಡಲ್ಲ ಏನಾದರೂ ಸರ್ಕಸ್ ಮಾಡಿ ಮಾಡಿ ಊಟ ಕೊಡಬೇಕು ನಾ ಬಾಬಾ ಅವನು ರಾತ್ರಿಯಿಂದ ರಾತ್ರಿಗೆ ಮಾತ್ರ ಅನ್ನ ತಿನ್ನೋದು ಇಲ್ಲಾಂದರೆ ತಿನ್ನೋದೇ ಇಲ್ಲ ಮಧ್ಯಾಹ್ನ ತಿನ್ನೋದಿಲ್ಲ ಅಳ್ತಾ ಇರ್ತಾನೆ ಎಷ್ಟು ನಾನು ಊಟ ಕೊಡೋಕ್ಕೆ ಹೋದರೆ ಸೀದಾ ಯೋಗ ತಕ್ಕ ಮನೆಗೆ ಹೊಡ್ತಾನೆ ಅಲ್ಲಿ ಊಟ ಕೊಡ್ತೀನಿ ಅಂದರೆ ನಮ್ಮ ಮನೆಗೆ ಓಡಿ ಬರ್ತಾನೆ ಅಲ್ಲ ಕೃಷ್ಣ ಅಲ್ಲ ಉಣ್ಣು ಬಲ ಬೆಚ್ಚು ಮಲ್ಗ వచ్చి నా ఉంజి బయట బాబా అయితే లంచన ಆಕಾಶ ಎಷ್ಟು ಚೆನ್ನಾಗಿ ಕಾಣುತ್ತೆ ದೊಡ್ಡಪ್ಪ ನಕ್ಲ ಪೆತ್ತ ದೊಡ್ಡಪ್ಪ नहीं ते बाहेर पेरला मामा पेर ना ಮಂಜಾಲ್ ಪಿತ್ತ ಮಂಜಾಲ್ ಹಲಸಿನ ಸಿರ್ಕೆಂಜ ಮನೆ ಜಾಂಡಿಸ್ ಒಳ್ಳೆದಾಗ್ತದೆ ಬೊಕ್ಕ ಸೋರೆಕಾಯಿ ಸರಿ ಸರಿ ಸೋರೆಕಾಯಿ ಈಗ ಪಲ್ಲೆ ಮುರಾಣಿ ಕೋಡೆ ಪಂಡರು ತಾವು ಸರಿ ಹಟ್ಟ ಮಾಡ್ತಾನೆ ಇಲ್ಲಿ ಮಾತೆಲ್ಲ ನಾನು ತೂ ಒಂದುಲ್ಲೆ ರೀ ಬುಲಿಪು ನೈನೆ ಫಸ್ಟ್ ಕೃಷ್ಣ ಅವರು ಬೈಕಲ್ಲಿ ಕೂತಿದ್ದಾರೆ ಊಟ ಮಾಡ್ಲಿಕ್ಕೆ ಒಂದು ಸಾಹಸ ಮಾಡಬೇಕು ಇರ್ಲಾಂಡ ವಾಕಿಂಗ್ ನಾನು ಇಲ್ಲಡೆಗ ಯಾಕಂದ್ರೆ ದಾದ ಕೈ ಧ್ವಜ ಒಂದಿತ್ತಾರ ಸುಚಿತ್ರ ದಾದನ ಧ್ವಜ ಒಂದಿತ್ತಾರೆ ದಾದ ಬೇತವಿಸೆ आणि दादा पूर्ण आणि जुटाटाना हां 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 ने बाबा न डम्म बाबा बुरुंडु నేను 11 వయసు ఇతర బైక్ ఉందా
दादा ನೀರು ತುಂಬುದ ಕಾಲದ ತಂಚ ಪೂರಾ ನನ್ನ ಭವಿಷ್ಯಕ್ಕೆ ಏನ್ರು ಬೇಡನೆ ಬಲ್ಲಿ ಮಾತೇರಲ್ಲ ಅವಿ ಕರೆಕ್ಟ್ ಹಾಕೊಂಡು ಇತ್ತ ಏತ್ ಭವಿಷ್ಯ ಅಂತಾರೆ ಮಸ್ತ್ ಅಂತ ವರ್ಷದ ಅಂತಲ್ಲ ಅವಂದೇ ಹೋಗು ಜಾಸ್ತಿ ಆತಂದ್ರೆ ಕಮ್ಮಿ ಆಗುದು ವರ್ಷ ಪೂರ ಖಾತೆ ಗಡ್ಡು ಕಲ್ಪೋ ಈ ನಾಟಕ ಅನ್ಪುನತ ಕೃಷ್ಣ ಬೋರ್ಡ್ ఉందే అనుకున్నది ತಮಸೆ ಬೋದು ಅಮಾಸೆ ಸಮಸ್ಯೆ ಬೋದು ಅಮಾಸೆ ಕೃಷ್ಣ ಅಂಡೆ ಸರ್ ಗೊತ್ತಾಗ್ತಿತ್ತೆ ಅಂತಿಂತು ಕೃಷ್ಣಂದು ಊಟ ಮಾಡಿಸಾಯ್ತು ಅವ್ನಿಗೊಂದು ಊಟ ಮಾಡಿಸೋದೇ ನನಗೆ ತುಂಬ ಕಷ್ಟ ದಿನ ಅಷ್ಟೇ ಸಂಜೆ ಆ ಕಡೆ ರೋಡ್ ಹತ್ರ ಎಲ್ಲ ಕರ್ಕೊಂಡು ಹೋಗಿ ಊಟ ಮಾಡಿಸ್ಬೇಕು ಇಲ್ಲಾಂದ್ರೆ ಊಟನೇ ಮಾಡಲ್ಲ ಅವನು ಏನಾದರೂ ದೋಸೆ ಎಲ್ಲ ಮಾಡಿದ್ರೆ ತಿಂತಾನೆ ಅನ್ನ ಕಂಡ್ರೆ ಆಗಲ್ಲ ಅವನಿಗೆ ಅವ್ನು ಊಟ ಆಯಿತು ಇನ್ನು ಕತ್ಲಾಗ್ತಾ ಬಂತು ಸ್ವಲ್ಪ ಒಳಗೆ ಸೌದೆ ತಗೊಂಡೋಗ್ಬೇಕು ನಮಗೆ ಮಳೆಗಾಲಕ್ಕೆ ಇವಾಗ ಇಷ್ಟೇ ಇವಾಗ ಒಳಗಡೆಗೆ ಇದನ್ನೇ ಇಡೋದು ಅಡಿಕೆದು ಮರ ಎಲ್ಲ ಗಾಳಿಗೆ ಬಿದ್ದಿರುತ್ತಲ್ಲ ಮಳೆಗಾಲದಲ್ಲಿ ಅದನ್ನ ಒಣಗಿಸಿ ಈ ಥರ ಕಟ್ ಮಾಡಿ ಮಿಷನಲ್ಲಿ ಕಟ್ ಮಾಡಿ ಈ ಥರ ಇಡ್ತೇವೆ ಸೊ ಮಳೆಗಾಲದಲ್ಲಿ ಎಲ್ಲ ಯೂಸ್ ಆಗುತ್ತೆ ಇದು ತುಂಬ ಹಾಗೆ ಮೊನ್ನೆ ತೋರಿಸಿದ್ನಲ್ವ ನಾನು ಇದು ತೆಂಗಿನಕಾಯಿ ಚಿಪ್ಪು ಅದು ಅಷ್ಟೇ ಅದನ್ನ ಸ್ನಾನ ಮಾಡೋಕ್ಕೆ ಉಪಯೋಗಿಸ್ತೀವಿ ಅಂದರೆ ಸ್ನಾನ ಮಾಡುವಾಗ ನೀರು ಬಿಸಿ ಮಾಡೋಕ್ಕೆ ಉಪಯೋಗಿಸ್ತೀವಿ ಅದನ್ನ ಇನ್ನು ಒಳಗಡೆ ಉಪಯೋಗಿಸ್ತೀವಿ ಇನ್ನು ಸೌದೆ ಎಲ್ಲ ಇನ್ನೂ ರೆಡಿ ಆಗಬೇಕಷ್ಟೇ ಇನ್ನೂ ಆಗಿಲ್ಲ ಯಾವುದು ಕೆಲಸ ಇನ್ನು ನಾಳೆಯಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ 1 ವಾರ ಇರ್ಬೋದು ಗೊಬ್ಬರ ತೆಗಿಲಿಕ್ಕೆ ಅದು ಇಂಥ ತೋಟ ಕೆಲಸ ಇರುತ್ತೆ ಅಂದರೆ ಕೆಲಸಕ್ಕೆ ಜನ ಎಲ್ಲ ಬರ್ತಾರೆ ಅವ್ರಿಗೆ ತಿಂಡಿ ಅದು ಇದು ಅಂತ ಮಾಡ್ತಾ ಇರಬೇಕು ವೀಡಿಯೋಸು ಗೊತ್ತಿಲ್ಲ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಟ್ರೈ ಮಾಡ್ತೀನಿ ಮಾಡೋಕ್ಕೆ ಕೊತ್ತಲಿಗೆನು ಸ್ವಲ್ಪ ಇದೆ ಅಂದರೆ ನಮಗೆ ವರ್ಷ ಪೂರ್ತಿ ಸ್ನಾನಕ್ಕೆ ತುಂಬ ಬೇಕಾಗತ್ತೆ ಬಿಸಿನೀರೇ ಸ್ನಾನ ಮಾಡೋದು ನಾನು ಸ್ವಲ್ಪ ಬಿಸಿನೀರು ಕಡಿಮೆ ಸ್ನಾನ ಮಾಡ್ಬೋದು ತಣ್ಣೀರೇ ಜಾಸ್ತಿ ಸೆಕೆಗೆ ತಣ್ಣೀರಲ್ಲೇ ಮಾಡೋಣ ಅನಿಸುತ್ತೆ ಬಟ್ ಈ ಕಡೆ ಎಲ್ಲ ತುಂಬ ಅಭ್ಯಾಸ ಆಗಿರುತ್ತೆ ಅವರಿಗೆಲ್ಲ ಬಿಸಿನೀರಲ್ಲೇ ಸ್ನಾನ ಮಾಡಿ ಅಂತ ಸೆಕೆ ಇದ್ದರೂ ಬಿಸಿನೀರಲ್ಲೇ ಸ್ನಾನ ಮಾಡೋದು ಈ ಕಡೆ ಎಲ್ಲ ಹಾಗಾಗಿ ವರ್ಷ ಪೂರ್ತಿ ಸೌದೆ ಎಲ್ಲ ಬೇಕಾಗುತ್ತೆ ಹಾಗೆ ಕೊತ್ತಲಿಗೆ ಅಂತೆಲ್ಲ ಇಡ್ತೇವೆ ಅದನ್ನೆಲ್ಲ ಯೂಸ್ ಮಾಡ್ತೇವೆ ಆಮೇಲೆ ಮಡಲು ಅದನ್ನೆಲ್ಲ ಒಣಗಿಸಿ ಅದನ್ನ ಕಟ್ಟಿ ಮಳೆಗಾಲಕ್ಕೆ ಅಂತ ಕಟ್ಟಿ ಈ ಥರ ಹಾಕಿ ಬಿಡ್ತೀವಿ ಇಲ್ಲಿ ಒಳಗಡೆ ನೋಡಿ ಈ ಥರ ನಮ್ಮದು ಈ ಥರ ಕಟ್ ಮಾಡಿ ಕೆಲವರು ಈ ಥರ ಇದನ್ನ ಫುಲ್ ಕಟ್ ಮಾಡಿ ಕಟ್ಟಿ ಇಡ್ತಾರೆ ಈ ಸಲ ಯೋಗಿ ತಕ್ಕನವ್ರಿಗೆ ಹೀಗೆ ಕಟ್ ಮಾಡಿ ಹಾಕಿದ್ದಾರೆ ಈ ಥರ ಇಟ್ಟರೆ ಒಲೆಗೆ ಇದನ್ನೇ ಹೊಚ್ಚಿ ಇದನ್ನ 1-2 ಸಲ ಹೊಚ್ಚಿದ್ರೆ ಚೆನ್ನಾಗಿ ಬೆಂಕಿ ಉರಿಯುತ್ತೆ ಸೊ ಹಳ್ಳಿಲಿ ಇದೇ ಥರ ಅಲ್ವಾ ಅಜ್ಜಿ ಹಾಗೆ ನನ್ನ ಮೊಬೈಲಲ್ಲಿ ಚಾರ್ಜ್ ಖಾಲಿ ಆಗ್ತಾ ಬಂತು ನಾನು ನೋಡಬೇಕು ನೈಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಚಾರ್ಜ್ ಖಾಲಿ ಆಗ್ತಾ ಬಂತು ಇನ್ನು ಚಾರ್ಜ್ ಆಗೋಕ್ಕೆ ತುಂಬ ಹೊತ್ತು ಬೇಕದು ನನ್ನ ಮೊಬೈಲ್ಗೆ ಚಾರ್ಜ್ ನಿಲ್ಲೋದು ಚಾರ್ಜ್ ಆಗೋದು ಲೇಟು ಚಾರ್ಜ್ ಖಾಲಿ ಆಗೋದು ಬೇಗ ಆ ಥರ ಈ ಮೊಬೈಲು ಸೊ ಇವತ್ತಿನ ಇವಾಗ ಸಿಂಪಲಾಗಿ ಮಾಡಿದ್ದೀನಿ ಏನೂ ಮಾಡಿಲ್ಲ ನಾನು ಇದಕ್ಕೆ ಯಾಕಂದರೆ ನನ್ನ ಲೈಫ್ ಸ್ಟೈಲ್ನ ನಿಮಗೆ ತೋರಿಸೋದು ಅಷ್ಟೇ ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೀಗೆ ನಿಮ್ಮ ಲಕ್ಷ್ಮಿಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲರನ್ನೂ ಖುಷಿಯಾಗಿಟ್ಕೊಳ್ಳಿ ಜೈ ರಾಧೆ ಕೃಷ್ಣ 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 ಕೃಷ್ಣ